ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲ ಅವರು ಬಂಟ್ವಾಳದ ಬಾಲ್ತಿಲದಲ್ಲಿ ತನ್ನ ಗದ್ದೆಯಲ್ಲಿ ಆಟಿ ಅಮಾವಾಸ್ಯೆಯ ದಿನವಾದ ಎಂದು ತುಳುನಾಡಿನ ಭತ್ತದ ಕೃಷಿಕರು ತಮ್ಮ ಭತ್ತದ ಗದ್ದೆಗಳಿಗೆ ಇಡುವಂತಹ ಕಾಪು ಇರಿಸುವ ಮೂಲಕ ಹಳೆಯ ಕೃಷಿ ಸಂಪ್ರದಾಯವನ್ನು ಮತ್ತೆ ನೆನಪಿಗೆ ತಂದಿದ್ದಾರೆ. ಸಮಸ್ತ ತುಳುನಾಡ ಬಂಧುಲೆಗ್ ಆಟಿ ಅಮಾವಾಸ್ಯೆದ ಉಡಲ್ ದಿಂಜಿನ ಸೊಲ್ಮೆಲ್ ಇನಿ ಆಟಿದ ಅಮಾವಾಸ್ಯೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡ್ ಪ್ರಮುಖ ಕೃಷಿ ಆಯ್ನ ನಮ್ಮ ಭಾರತದ ಬೇಸಾಯ ಭಾರಿ ಪುರಾತನ ಕಾಲ ಹಿಡಿದು ಇತಿಹಾಸ ಹಿಡಿದು ಮತ್ತು ಕಾರ್ಯಕ್ರಮ ಈ ಬೇಸಾಯದೊಟ್ಟಿಗೂ ನಮ್ಮ ಆಚಾರ ವಿಚಾರ ಉದ್ಯೋಗದ ಲಾಲಸೈಡ್ ಪೋಪನ ಹಿಡಿದು ಅದು ಕೃಷಿ ಚಟುವಟಿಕೆಗಳು ಭಾರಿ ಕುಂಠಿತ ಆಗೋದಿಲ್ಲ ಅಂಚಿನ ಕಾಲ ಗಟ್ಟಡು ಇನ್ನು ನಮ್ಮ ದುಂಬದ ನಮ್ಮ ಜೋಕ್ಲಿಗೆ ನನ್ನ ಬರ್ಪುಣ ಜನ್ರೇಷನ್ಗೆ ನೇತ ದುಂಬದ ನಮ್ಮ ಹಿರಿಯ ಆಚಾರ ವಿಚಾರ ತೋಜಾದ ಕೊರಡು ಪನ್ಪುಣ ಉದ್ದೇಶ ಯಾನಿ ಕಾಪು ಕಲ್ಲಿನ ಈ ಕಂಡು ದಿವೊಂದುಲ್ಲೆ.